ಕೇಂದ್ರ ಸರ್ಕಾರವು ಜಾರಿಗೊಳಿಸಲು ಉದ್ದೇಶಿಸಿರುವ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಬಿಲ್ 2017-18 ಮತ್ತು ಗ್ರಾಹಕ ರಕ್ಷಣಾ ಮಸೂದೆ 2018 ವಿರೋಧಿಸಿ ಭಾರತೀಯ ವೈದ್ಯಕೀಯ ಸಂಘವು ಅಖಿಲ ಭಾರತ ವಿರೋಧ ದಿನವನ್ನಾಗಿ ಆಚರಿಸುತ್ತಿದೆ ಎಂದು ಪುತ್ತೂರು ಘಟಕದ ಅಧ್ಯಕ್ಷ ಗಣೇಶ್ ಪ್ರಸಾದ್ ಮುದ್ರಾಚೆ ಹೇಳಿದರು. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರಸ್ತಾವಿತ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಮಸೂದೆ ಪ್ರಜಾಪ್ರಭುತ್ವ ವಿರೋಧಿ, ಒಕ್ಕೂಟ ವ್ಯವಸ್ಥೆಗೆ ವಿರೋಧಿ, ಬಡವರ ವಿರುದ್ಧವಾಗಿದ್ದು ಶ್ರೀಮಂತರ ವಿರುದ್ಧವಾಗಿದೆ. ಪ್ರಾಧಿಕಾರ ಮತ್ತು ಅಧಿಕಾರವನ್ನು ಸಂಪೂರ್ಣವಾಗಿ ಕೇಂದ್ರೀಕರಿಸುವ ಒಳಸಂಚನ್ನ ಈ ಮಸೂದೆ ಹೊಂದಿದೆ ಎಂದು ಆರೋಪಿಸಿದ ಅವರು, ಆಡಳಿತವನ್ನ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳುವ ಹುನ್ನಾರ ಇದರ ಹಿಂದಿದೆ ಎಂದರು. ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ಎರಡನೇ ಸಂಗತಿಯಾಗಿ ನಾವು ನಮ್ಮ ಈ ಒಂದು ಏರಿಯಾದ ಎಂಪಿ ಇರ್ಬೋದು, ರಾಜ್ಯಸಭೆಯ ಮೆಂಬರ್ ಇರ್ಬೋದು, ಅವರಿಗೆ ಕೂಡ ನಾವು ನಮ್ಮ ಮನವಿ ಪತ್ರವನ್ನ ಐದರ್ ಪರ್ಸನಲಿ ಅಥವಾ ಪೋಸ್ಟ್ ಮುಖೇನ ನಾವು ಕೊಡುವರಿದ್ದೇವೆ. ಹಾಗೆಯೇ ಪ್ರಧಾನಮಂತ್ರಿ ಅವರಿಗೆ ಒಂದು ಮನವಿಯನ್ನ ಎಸಿಯವರ ಮೂಲಕ ಇವತ್ತು ನಮ್ಮ ನಿಯೋಗ ಎಸಿಯವರನ್ನು ಭೇಟಿಯಾಗಲಿಕ್ಕಿದೆ. ನಿಯೋಗ ಹೋಗಿ ಎಸಿಯವರ ಮೂಲಕ ನಮ್ಮ ಪ್ರಧಾನಮಂತ್ರಿಯವರು ಕೂಡ ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2018 ನಿಂದ ಏನೆಲ್ಲ ಮಾರಕ ಆರೋಗ್ಯ ಕ್ಷೇತ್ರದ ಮೇಲೆ ನಡೀತಿದೆ ಅಂತ ಹೇಳ್ತಕ್ಕಂಥ ಮನವಿ ಪತ್ರವನ್ನು ಕೊಡ್ಲಿಕ್ಕಿದೆ. ಜೊತೆಗೆ ಎಲ್ಲರೂ ಕೂಡ ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಡ್ಯೂಟಿಯನ್ನು ಮಾಡ್ತಾರೆ. ಆದರೆ ಕೈಗೆ ಅಥವಾ ಹೆಗಲಿಗೆ ಕಪ್ಪು ಬ್ಯಾಜ್ ಅನ್ನು ಧರಿಸಿ ಯಾವುದೇ ಒಂದು ವೈದ್ಯಕೀಯ